ಕೊರೋನಾ ಲಾಕ್ಡೌನ್ 14 ದಿನಲದ ಮುಟ್ಟ ಅಶಕ್ತರಿಗೆ ಅನ್ನದಾನ ಸೇವೆ 47 ದಿನರ್ದಿಂಚ ಉಳ್ಳಾಲ ಭಾಗಡ್ ಸುಮಾರು 597 ಅರ್ಹ ಕುಟುಂಬಲೆಗ್ ಸಹೃದಯಿ ದಾನಿಲಿನ ಸಗಾಯರ್ದ ದಿನಸಿ ಸಾಮಗ್ರಿ ವಿತರಣೆ ಇಂಚಿತ್ತಿ ಸಾಮಾಜಿಕ ಸೇವಾ ಕಾರ್ಯಾಲಯ ತೋಕೋಡು ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ಮಲ್ತೊಂದು ಬರೊಂದುಂಡು. ಬಿಜೆಪಿ ಕೋಟೆಕಾರ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಕುಡ್ಲ ಕ್ಷೇತ್ರ ಕೋಶಾಧಿಕಾರಿ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತೂರಿನ ಸಹಕಾರಾರ್ಥ ಕೊರೋನಾ ವಾರಿಯರ್ಸ್ ಆದ ಬೇನೊಂದುಪ್ಪುನ ಸಾಯಿ ಪರಿವಾರ್ ಗುರುತಿಸಾಯಿನ ಹೋಮ್ ಗಾರ್ಡ್ಲೆಗ್ ಅರಿಬೊಕ್ಕ ದಿನಸಿ ಸಾಮಗ್ರಿಗಳನ್ನು ಶುಕ್ರವಾರ ತೋಕೋಡು ವಿತರಣೆ ಮಾಡ್ತಾರೆ. ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಕಿಟ್ಲೆನ್ ಪಟ್ಟದು ಕರೋನಾ ಲಾಕ್ಡೌನ್ ಸಂದರ್ಭಡ್ಲ ಆಹಾರ ಕಿಟ್ಲೆನ್ ವಿತರಣೆ ಮಲ್ತಿನ ಸಾಯಿ ಪರಿವಾರ್ ಈ ಸರ್ತಿಲ ದುಂಬರಿಸಾದಿರು ಇನಿ ಹೋಮ್ ಗಾರ್ಡೆಗ್ ಪಟ್ಟದೇರು ಮೊಕ್ಲಿನ ಸೇವೆ ದೇವರ ಮೆಚ್ಚಿನ ಬೇಲೆ ಪಂಡ ತೆರಿಪಾಯರು. ವಿಶೇಷದಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಸಾಯಿ ಪರಿವಾರದವರು ಲಾಸ್ಟ್ ಇಯರ್ ಕೂಡ ಮಾಡ್ತಾ ಇದ್ರು, ಈ ವರ್ಷ ಕೂಡ ಮಾಡ್ತಿದ್ರು. ನಮ್ಮ ಹಿರಿಯರು ಹೇಳ್ತಾರೆ ಎಲ್ಲಕ್ಕಿಂತ ದೊಡ್ಡ ದಾನ ಅನ್ನದಾನ ಅಂತ. ಅನ್ನದಾನಕ್ಕೆ ಬೇಕಾದಂಥ ಅನ್ನದಾನ ಮಾಡ್ತಾಯಿದ್ರು. ಲಾಸ್ಟ್ ಇಯರ್ ಲೆಕ್ಕಕ್ಕಿಂತ ಜಾಸ್ತಿ ಯಾರಿಗೆಲ್ಲ ಅವಶ್ಯಕತೆ ಉಂಟು ಅವರೆಲ್ಲರಿಗೆ ಹುಡುಕಿ ಅನ್ನದಾನದ ವ್ಯವಸ್ಥೆ ಮಾಡಿದರು. ಈ ಸಾರಿ ಕೂಡ ಪ್ರಥಮ ಇದರಲ್ಲಿ ಆ ರೀತಿಯೇ ಮಾಡಿದರು. ಆದರೆ ಇವಾಗ ಯಾರೆಲ್ಲ ಕಷ್ಟದಲ್ಲಿದ್ದಾರೆ, ಊಟಕ್ಕೆ ತೊಂದರೆ ಉಂಟು, ಅತ್ಯಂತ ಬಡ ವರ್ಗದಲ್ಲಿದ್ದಾರೆ, ಅವರನ್ನು ಹುಡುಕಿ ಆಹಾರದ ಕಿಟ್ಟನ್ನು ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಸಾಯಿ ಪರಿವಾರದ ಅಧ್ಯಕ್ಷರು ಮತ್ತು ಎಲ್ಲ ತಂಡ ಮಾಡ್ತಾ ಇದ್ದಾರೆ. ನಿಜವಾಗಿ ಅಪ್ರಿಷಿಯೇಟ್ ಮಾಡಬೇಕು ಅವರಿಗೆ. ಭಗವಂತನು ಇನ್ನಷ್ಟು ಶಕ್ತಿಯನ್ನು ಕೊಡುವಂಥ ಶಕ್ತಿಯನ್ನು ಕೊಡಲಿ. ಅದರ ಒಟ್ಟಿಗೆ ಇವತ್ತು ನಮ್ಮ ವಿಶೇಷವಾಗಿ ಹೋಮ್ ಗಾರ್ಡ್ಸ್ ಅವರು ಪಾಪ ಬಹಳ ಕಷ್ಟದಲ್ಲಿ ಇರುವವರು, ಅಲ್ಲಲ್ಲಿ ರೋಡು ಬೇರೆ ಬೇರೆ ಕಡೆ ಏನೆಲ್ಲ ರಕ್ಷಣೆ ಮಾಡಲಿಕ್ಕುಂಟು, ಏನೆಲ್ಲ ಕೆಲಸ ಮಾಡಲಿಕ್ಕುಂಟು ಮಾಡೋರು, ಅಂಥವರನ್ನು ಹುಡುಕಿ ಕೂಡ ಈ ತೊಕ್ಕೊಟ್ಟಿನ ಜಂಕ್ಷನಲ್ಲಿ ಅವರಿಗೆ ವಿಶೇಷವಾಗಿ ಗೌರವಯುತವಾಗಿ ಆಹಾರದ ಕಿಟ್ಟನ್ನು ಕೊಟ್ಟಿದ್ದಾರೆ. ಅದು ಬೇರೆ ಬೇರೆ ಸಂಸ್ಥೆ ಆಗಿರ್ಬೋದು, ಬೇರೆ ಬೇರೆ ಸಂಘಟನೆ ಆಗಿರ್ಬೋದು, ಇವರಿಗೆ ಸಾಯಿ ಪರಿವಾರಿಗೆ ಕೊಟ್ಟಿದ್ದಾರೆ. ಕೊಟ್ಟವರಿಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾರೆ. ಇನ್ನಷ್ಟು ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಸಾಯಿ ಪರಿವಾರದವರಿಗೆ ದೇವರು ಕರುಣಿಸಲಿ. ಯಾರು ಕಷ್ಟದಲ್ಲಿದ್ದವರಿಗೆ ತಕ್ಷಣ ಸ್ಪಂದನೆ ಮಾಡುವಂಥ ದೊಡ್ಡ ಮನಸ್ಸು ಅವರಿಗೆ ಕೊಟ್ಟಿದ್ದಾರಲ್ಲ, ಅದೇ ವಿಶೇಷವಾದ ಶಕ್ತಿ ಅಂತ ಹೇಳ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಿಜೆಪಿ ಕೋಟೆಕಾರ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು ಬೊಕ್ಕ ಶಿಕ್ಷಕರು ವಸಂತ್ ಕೋಡಿ ಈ ಸಂದರ್ಭದ ಪಾತಿರೇರು. ಅಕ್ಕನ ಚಿಂತನೆದ ಮರ್ಮ ಯಾನಿ ತೆರಿಯ ಅಂಡ ಒಂಜೇ ಒಂದು ವಿಷಯ ಪನ್ಪೆ ಅವು ಶ್ರೇಷ್ಠ ಚಿಂತನೆ ಅಂತ ಯಾನ್ ಪನ್ಪೆ ದಾಯ ಪಂಡ ಜನಕ್ಲಿನ ನಾಡ್ದು ಅವಶ್ಯಕತೆ ಏರೆಗುಂಡು ಅಕ್ಲಿನ ನಾಡ್ದು ಯಾನೇ ಒಂಜಿ ವಾರ ದುಂಬು ಎಂಕು ಪುರುಷೋತ್ತಮ ಕಲ್ಲಾಪ ಪ್ರವೀಣ್ ಕುಂಬಳ್ರ ಎಂಕು ಭೇಟಿಯಾದ ಪಂಡೇರು ಎಂಕುಲು ಏಪ ದಿನ ಅಂದು ಪನ್ಪ ಪಂಡ ಅಕ್ಲ ಅವಶ್ಯಕತೆ ಇತ್ತಿನಕ್ಲಿ ನಾಡ್ದು ಈ ಸೇವೆಯನ್ನು ಮಾಡ್ಕೊಂಡು ಎಂಕು ಭಾರಿ ಖುಷಿ. ಒಂಜಿ ಸಮಾಜದ ಜವಾಬ್ದಾರಿದ ಕೆಲಸ ಅವು ಅಂಚ ನಾಡ್ದು ಇನಿ ತೀರಾ ಅಗತ್ಯ ಎತ್ತಿನಂಚಿನ ಹೋಮ್ ಗಾರ್ಡ್ನಕ್ಲು ಒಂಜಿ ತಂಡ ಅಕ್ಲು ಆಯ್ಕೆ ಮಲ್ದೇರು. ಅಕ್ಲಿಗೆ ಒಂಜಿ ಕಿಟ್ಟು ಕೊರ್ಪಿನ ವ್ಯವಸ್ಥೆ ಉಂಡು ಪಂಡೇರು ಯಾನೈಕ್ ಪಂಡೆ ಖಂಡಿತವಾದ ಕೊರ್ಕ ಅಂಚ ಅದು ಯಾನೊಂಜಿ ಪಕ್ಷದ ಜವಾಬ್ದಾರಿ ಇತ್ತಿನಿದ್ದವರ ಎಂಕಲ್ನ ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿನಕ್ಲು ಸ್ವಪ್ನ ಶೆಟ್ಟಿಪ್ಪು ಶೇಖರ್ ಕಣ್ಣೀರ್ ತೋಟ ಅಂಚನೆ ಎಂಕಲ್ನ ಪುರುಷೋತ್ತಮ ಗಟ್ಟಿ ಬರೊಂದುಲ್ಲೇರು. ಎಂಕುಲಿ ಕೊರ್ಪಿನ ಸೇವೆ ಸಮಾಜಕ್ಕೂ ನೇರವಾದ ಮುಟ್ಟುನು ಪಂಪಿನ ಖುಷಿತ ಒಟ್ಟಿಗೆ ಈ ವ್ಯವಸ್ಥೆನ ಮಂತ್ರಿನಂಚಿನ ಸಾಯಿ ಪರಿವಾರದ ಮಾತ ಪದಾಧಿಕಾರಿನಗಳಿಗೆ ಮನಪೂರ್ವಕ ಅಭಿನಂದನೆ ಅಂಚಿನ ಧನ್ಯವಾದ ಕೊರೊಂದುಲ್ಲೆ. ಅಂಚ ಅದು ಕೊರ್ಪುನೇನು ಮಾತೆರ್ನ ಭಾರಿ ಪ್ರೀತಿಡು ನಿಖಿಲ್ ಮಾತೆರ್ಲ ತೆತ್ತೊಂಡು ಪಂಪನಂಜಿ ವಿನಂತಿ. ಸಾಯಿ ಪರಿವಾರ ಟ್ರಸ್ಟ್ ಮಿಕ್ಕಲ್ನ ಸಮಾಜ ಸೇವೆ ನಿಖಿಲ್ ನಿರಂತರವಾದ ತೂಂದುಲ್ಲರು ಇತ್ತೆ ಈ ಕೊರೋನಾದ ಈ ಸಂಕಷ್ಟದ ಸಮಯಡು ಹಲವಾರು ಮಸ್ತ್ ಈ ಬಡ ಜನಗಳಿಗೆ ಅರ್ಹ ಕುಟುಂಬಗಳಿಗೆ ಮಕ್ಕಳ ವಿಶೇಷವಾದ ಒಂದು ಸಹಕಾರವನ್ನು ಮಲ್ತೊಂದುಲ್ಲೇರು. ಅವೇ ರೀತಿ ಇನ್ನಿ ನಮ್ಮ ವಿನಂತಿ ಒಂಜಿ ಜಸ್ಟ್ ನಮ್ಮ ಪ್ರವೀಣ್ ಕುಂಬಳ ಬೊಕ್ಕ ಪುರುಷೋತ್ತಮ ಒಂಜಿ ವಿನಂತಿ ಮಂತಲಕನೆ
ಒಂಜಿ ಹೋಮ್ ಗಾರ್ಡ್ಸ್ ನಮ್ಮ ಬಾರಿ ನಮ್ಮ ಒಂಜಿ ಸಂಕಷ್ಟದ ಸಮಯಡು ಬಾರಿ ಕೋವಿಡ್ ವಾರಿಯರ್ಸ್ ಲೆಕ್ಕ ಹಾಕಲು ಬಾರಿ ಸಂಕಷ್ಟದ ಸಮಯಡು ನಮ್ಮ ಈ ಸೇವೆ ಮಂತೊಂದುಲ್ಲೇರು ಅಕ್ಕಳಿಗೆ ಒಂಜಿ ವಿನಂತಿ ಮಂತ್ರ ಪ್ರಕಾರ ಅಕ್ಕಲು ಈ ಸಾಯಿ ಪರಿವಾರ ಟ್ರಸ್ಟ್ ಅಕ್ಕಲು ನಮ್ಮ ಬಂಡಿ ಕೂಡಲೇ ಐಕೆ ಸ್ಪಂದಿಸದು ಇನಿ ಬರ್ರೆ ಬಂಡದು ಇನಿ ಹೋಮ್ ಗಾರ್ಡ್ಸ್ದ ಒಂಜಿ ಅರ್ಹ ಕುಟುಂಬಗಳಿಗೆ ಇನಿ ಕಿಟ್ ವಿತರಣೆ ಮನ್ಪರೆ ಸಹಕಾರ ಮಂತೊಂದುಲ್ಲೇರು ಅಕ್ಕಳಿಗೆ ಈ ಪರಿವಾರದ ಮಾತ ಟ್ರಸ್ಟ್ದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಏನು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಅವೇ ರೀತಿ ಇನಿ ಕೊರೋನಾಂಚಿನ ಇನ್ನಿತ ಕಿಟ್ಟದ ಒಂಜಿ ಸ್ಪಾನ್ಸರ್ ಆಯ್ನ ಜಿತೇಂದ್ರ ಶೆಟ್ಟರು ಬೇರೆ ಒಂಜಿ ಯುವ ನಾಯಕೆ ಅರ್ಲ ಈ ಒಂಜಿ ಕಾರ್ಯಕ್ರಮ ನಮಗೆ ಫುಲ್ ಸಹಕಾರ ಕೊರೊಂದುಲ್ಲೇರು. ಆ ಸಹಕಾರ ಕೊರನೆಗೆ ಅರೆಗೆ ನಮ್ಮ ಹೋಮ್ ಗಾರ್ಡ್ಸ್ನ ಪರವಾದ ಬೊಕ್ಕ ಮಾತಿನ ಪರವಾದಲ್ಲ ಹೃತ್ಪೂರ್ವಕವಾದ ಒಂದು ಕೃತಜ್ಞತೆ ಸಲ್ಲಿಸೋ ಒಂದು ಎನ್ನದಾಟ ಪಾತ್ರೆಯನ್ನು ಉಂಟಾವು. ಸಾಯಿ ಪರಿವಾರದ ಶ್ರೀ ಪ್ರವೀಣ್ ಎಸ್ ಕುಂಪಲ ಎತ್ಕೊಂದು ಪ್ರಾಸ್ತಾವಿಕವಾದ ಪಾತಿರೇರು ಬಂಜಿದ ಬಡವಗು ಬಡದು ಕೊರ್ಪುನಂಜಿನ ಒಂಜಿ ಕಿಟ್ ನಮ್ಮ ಜಿತೇಂದ್ರ ಶೆಟ್ಟರನ ಒಂಜಿ ಮುತಾಲಿಕೆಡ್ ಇನಿ ಕೊರೋನುಲ್ಲ ಈ ನಮ್ಮ ಹೋಮ್ ಗಾರ್ಡ್ ನಕ್ಲೆಗ್ ನಿತ್ಯ ನಿರಂತರವಾದ ಇಂಚಿಂತ ಸೇವೆ ಮಲ್ಪುನಂಜನ ಯೋಗ ಭಾಗ್ಯನರಿಗೆ ದೇವರ ಕರುಣಿಸಾವಡು ಪನ್ನೊಂದು. ಕೋಟೆಕಾರ್ ಶಕ್ತಿ ಕೇಂದ್ರದ ಪ್ರಮುಖರು ಶೇಖರ್ ಕಣಿರ್ತೋಟ, ಸಪ್ನಾ ಶೆಟ್ಟಿ, ಪುರುಷೋತ್ತಮ್ ಗಟ್ಟಿ, ಬಾಬು ಮಾಸ್ಟರ್ ಬೊಕ್ಕ ಸಾಯಿ ಪರಿವಾರದ ಪುರುಷೋತ್ತಮ್ ಕಲ್ಲಾಪು, ರಾಜೇಶ್ ಮಡಿವಾಡ, ಸತೀಶ್ ಭಟ್ನಗರ, ದೀಕ್ಷಿತ್ ಪೂಜಾರಿ, ಅರುಣ್ ದೆಬ್ಬೇಲಿ, ಸತೀಶ್ ಚೆಂಬುಗುಡ್ಡೆ, ಸಂಪತ್ ಧರ್ಮನಗರ, ಹಿತೇಶ್ ಉಳ್ಳಾಲಬೈಲ್, ಸಂಪತ್ ಪಿಲಾರ್, ಕೌಶಿಕ್ ಸೇವಂತಿಗುಡ್ಡೆ, ಶೈಲೇಶ್ ಸೇವಂತಿಗುಡ್ಡೆ, ಸಂತೋಷ್ ಅಮ್ಲಮೊಗರು, ಪ್ರವೀಣ್ ರೈ ಕೆರೆಬೈಲ್ಗುಡ್ಡೆ ಈ ಪೊರ್ತೋಟುಗೇತೆರು.